ಸೊಲ್ಮೆಲು ನಮ್ಮ ಕುಡ್ಲ ಧೃವಾರ್ತೆಲು ಮುಖ್ಯಾಂಶಗಳು. ಕರ್ನಾಟಕ ಸರ್ಕಾರದ ನಿರ್ದೇಶನದಂಚ ಕನ್ನಡ ರಾಜ್ಯೋತ್ಸವದಲ್ಲಿ ಕೊಡು ಲಕ್ಷ ಜನಗಳು ಓರೋನೆ ಕನ್ನಡ ಪದ ಪಂಪನ ಕಾರ್ಯಕ್ರಮ. ಕುಡ್ಲದ ತಣ್ಣೀರ್ ಬಾವಿಡು ಜಿಲ್ಲಾಧಿಕಾರಿ ದುಂಬಾಳ್ತೆಡು ಕನ್ನಡದ ಪದ ಸ್ವರಮೇಳ. ಮಣಿಪಾಲ ಇಂಜಿನಿಯರಿಂಗ್ ಕಾಲೇಜ್ ಕಲ್ಪನಾ ಜವಾನ್ದಿನ ಅತ್ಯಾಚಾರ ಕೇಸಿಡು ಅವೇ ಕಾಲೇಜ್ದ ಆರ್ಯನ್ ಚಂದವಾನಿ ಬಂಧನ. ಲೈಂಗಿಕ ಉಪದ್ರ ಕೇಸ್ದ ಆರೋಪಿ ವಕೀಲರು ರಾಜೇಶ್ ಭಟ್ ತಪ್ಪಾಯರ ಸಾಯಕೋರ್ನ. ಕುಡ್ಲ ಬೋಂದೇಲ್ದ ಅನಂತ ಭಟ್ ಬಂಧನ. ಅಜ 17ನೇ ವರ್ಷದ ಕರ್ನಾಟಕ ರಾಜ್ಯೋತ್ಸವದ ಕನ್ನಡಕ್ಕಾಗಿ ನಾವು ಅಭಿಯಾನ. ಆಳ್ವ ಶಿಕ್ಷಣ ಪ್ರತಿಷ್ಠಾನದ ನೆಲೆಟ್ಟು ಕೆವಿ ರಮಣ್ ನಿರ್ದೇಶನಡು ಕನ್ನಡದ ಪದ ಪಂಡಿನ ಅಹಿಂಸಾರ ಜೋಕ್ಲಿ. ಸುರತ್ಕಲ್ ಮಾರಿಗುಡಿ ಮಾರ್ಗದ ಅಭೀಶ್ ಬಿಸಿನೆಸ್ ಸೆಂಟರ್ ಕೈತಲು ಅಲ್ ಬೈಕ್ ರೆಸ್ಟೋರೆಂಟ್ ಉದಿಪನ. ವಾರ್ತೆ ವಿವರ. ಕರ್ನಾಟಕ ಸರ್ಕಾರದ ನಿರ್ದೇಶನದಂಚ ಕನ್ನಡ ರಾಜ್ಯೋತ್ಸವದಲ್ಲಿ ಕೊಡು ಗುರುವಾರ ರಾಜ್ಯದೊರ್ಮಿಡು ಲಕ್ಷ ಜನಗಳು ಓರೋನೆ ಕನ್ನಡ ಪದ ಪಂಪನ ಕಾರ್ಯಕ್ರಮ ನಡೆತ್ತದೆ. ಕುಳದ ತಣ್ಣೀರ್ ಬಾವಿಡ್ ನಡಪೈನ ಕಾರ್ಯಕ್ರಮಟು ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್, ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ, ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಕುಮಾರ್ ಇಂಚ ಅಧಿಕಾರಿಗಳು ನಾಯಕರು ಪಾಲ್ಗೊಂಡಿರು. ಕರ್ನಾಟಕ ಸರ್ಕಾರದ ನಿರ್ದೇಶನದಂಚ ಕನ್ನಡ ರಾಜ್ಯೋತ್ಸವದಲ್ಲಿ ಕೊಡು ಗುರುವಾರ ಕಾಂಡೆ ಕುಡ್ಲದ ತಣ್ಣೀರ್ ಬಾವಿ ಬೀಚುಡು ಲಕ್ಷ ಜನಕ್ಲೆಡ್ದು ಓರೋನೆ ಕನ್ನಡ ಪದ ಪಂಪನ ಸಮೂಹ ಗಾಯನ ಕಾರ್ಯಕ್ರಮ ನಡೆತಂಡು. ಬೇತೆ ಬೇತೆ ಶಾಲೆಯಲ್ಲಿನ ಪಾಕ ಜೋಕುಲು ಕನ್ನಡ ಪದ್ಯ ಪಂಡೀರು. ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್, ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಕುಮಾರ್, ಕುಡ್ಲ ಮಹಾನಗರ ಪಾಲಿಕೆ ಕಮಿಷನರ್ ಅಕ್ಷಯ ಶ್ರೀಧರ್, ಡಿಡಿಪಿಐ ಮಲ್ಲೇಸ್ವಾಮಿ, ಕನ್ನಡ ಬೊಕ್ಕ ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರು ರಾಜೇಶ್, ಬೇತೆ ಬೇತೆ ಶಾಲೆಯ ಮಾಸ್ಟರ್ ಟೀಚರ್ಲು ಕಾರ್ಯಕ್ರಮಟು ಪಾಲ್ಗೊಂಡಿರು. ಜಿಲ್ಲಾಧಿಕಾರಿ ಕನ್ನಡ ಸಂಕಲ್ಪದ ಪ್ರತಿಜ್ಞೆ ಮಲ್ಪಾಯರು. ನಾಡ ಪದದ ಜಾಗೃತಿ ಮೂಡ್ಯಾರೆ ಸರ್ಕಾರ ಈ ಕಾರ್ಯಕ್ರಮ ದಿವಂದು. ಕರ್ನಾಟಕ ರಾಜ್ಯದ ಉದ್ಯೋಗಲ ಕನ್ನಡದ ಸೊರಲಕ್ಕೊಡು ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿನ ದುಂಬಾಳ್ತಿಡು ಈ ಕಾರ್ಯಕ್ರಮ ಗೆಲ್ಮಿಡು ನಡೆತದನೆಂದು ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಪಂಡೇರು. ಕನ್ನಡದ ಸಂಸ್ಕೃತಿ ಪರಂಪರೆಗಳನ್ನು ಜಾಗೃತಿ ಮೂಡಿಸುವ ಕೆಲಸ, ನಮ್ಮ ನಾಡಗೀತೆಯ ಜನಜಾಗೃತಿ ಮಾಡತಕ್ಕಂಥ ಕೆಲಸವನ್ನು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ವಿಶಿಷ್ಟವಾಗಿ ಹಮ್ಮಿಕೊಂಡಿದೆ. ವಿಶೇಷವಾಗಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬೊಮ್ಮಾಯಿ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಸುನೀಲ್ ಕುಮಾರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ರಾಜ್ಯದ ಉದ್ದಗಲದಲ್ಲಿ ಇವತ್ತು ಲಕ್ಷಾಂತರ ಜನ ನಾಡಗೀತೆಯನ್ನು ಹಾಡುವಂಥ ಮತ್ತು ಕನ್ನಡದ ಬಗ್ಗೆ ಗೀತೆಗಳನ್ನು ಹಾಡ್ತಕ್ಕಂಥ ಒಂದು ನೂತನವಾಗಿರ್ತಕ್ಕಂಥ ಪ್ರಯೋಗ ಇದು. ಮಕ್ಕಳಲ್ಲೂ ಜಾಗೃತಿ ಮಾಡುತ್ತೆ, ಅಭಿಮಾನಗಳು ಬರುತ್ತೆ, ಕನ್ನಡದ ಬಗ್ಗೆ ಸಂಕಲ್ಪಗಳು ಬರುತ್ತೆ. ಇವತ್ತಿನ ಅವಶ್ಯಕತೆ ಇದೆ. ಎಕ್ಕಡ ಎನ್ನಡದ ಮಧ್ಯೆ ಕನ್ನಡವನ್ನು ಉಳಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆಗಳಿದ್ದಾವೆ. ಅದಕ್ಕೆ ಇವತ್ತು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಆಗಿದೆ. ಅಭಿನಂದನೆ ಸಲ್ಲಿಸ್ತೇನೆ. ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ರಾಜೇಂದ್ರ ಅವರ ನೇತೃತ್ವದಲ್ಲಿ ಭಾಳ ಸಮರ್ಪಕವಾಗಿರ್ತಕ್ಕಂಥ ಯಶಸ್ವಿಯಾಗಿರ್ತಕ್ಕಂಥ ಕಾರ್ಯ ನಡೆದಿದೆ. ಶುಭವನ್ನು ಹಾರೈಸ್ತೇನೆ. ನಮ್ಮಲ್ಲಿ ಭಾಳಷ್ಟು ಶಾಲೆಯ ಮಕ್ಕಳುಗಳು ಇಲ್ಲಿ ಬಂದು ಈ 11 ಗಂಟೆಯ ಬಿಸಿಲಲ್ಲೂ ಕೂಡ ನಿಂತು ಎಲ್ಲರೂ ಕೂಡ ಹೆಮ್ಮೆಯಿಂದ ಕನ್ನಡ ಗಾಯನವನ್ನು ಮಾಡಿ, ಇದು ಸಾಂಕೇತಿಕವಾಗಿ ಮಾಡೋದಾದರೂ ಕೂಡ ನಮ್ಮ ನಡೆ ನುಡಿ ಭಾಷೆ ಸಂಸ್ಕೃತಿ ಇದರ ಬಗ್ಗೆ ಹೆಮ್ಮೆ ಪಡೋದ್ರ ಜೊತೆಗೆ ಮುಂದಿನ ಪೀಳಿಗೆಗೆ ಇನ್ನೂ ಹೆಚ್ಚಿನ ಒಂದು ಹೆಮ್ಮೆ ರೀತಿಯದನ್ನು ಕೊಡಬೇಕು ಅನ್ನೋದಕ್ಕೆ ರಾಜ್ಯ ಸರ್ಕಾರದ ಈ ಡೈರೆಕ್ಷನನ್ನು ಜಿಲ್ಲಾಡಳಿತದಲ್ಲಿ ಬೇರೆ ಎಲ್ಲ ಕಡೆಯೂ ಮೇಜರಾಗಿ ನಮ್ಮಲ್ಲಿ ಇವತ್ತು ಒಂದು 40 ಕಡೆ ಮೇಜರಾಗಿ ನಡೆಯುತ್ತೆ. ಮತ್ತು ಪ್ರತಿಯೊಂದು ಎಲ್ಲೆಲ್ಲಿ ಆಟೋ ಸ್ಟ್ಯಾಂಡ್ಗಳಾಗಿರ್ಬೋದು, ರೈಲ್ವೆ ಸ್ಟೇಷನಲ್ಲಿ, ಏರ್ಪೋರ್ಟಲ್ಲಿ, ಪೋರ್ಟಲ್ಲಿ, ಪ್ರತಿಯೊಂದು ಕಡೆಗಳಲ್ಲೂ ಕೂಡ ಪ್ರತಿಯೊಂದು ಕಚೇರಿಗಳಲ್ಲೂ ಕೂಡ ಇವತ್ತು ಈ ಕಂಠದಾನ ಮಾಡೋದ್ರ ಮುಖಾಂತರ ಕನ್ನಡದ ಹೆಮ್ಮೆಯನ್ನು ಪಡುವಂಥ ಒಂದು ಕೆಲಸವನ್ನು ಮಾಡಬೇಕು ಅನ್ನೋ ಡೈರೆಕ್ಷನ್ಸನ್ನು ನಿನ್ನೆ ನಾವು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ನ ಎಲ್ಲ ಹಿರಿಯ ಅಧಿಕಾರಿಗಳಿಗೆ ಕೊಟ್ಟಿದ್ವಿ. ಕನ್ನಡ ರಾಜ್ಯೋತ್ಸವದಲ್ಲಿ ಕೊಡೋ ರಾಜ್ಯ ಸರ್ಕಾರ ಕೊರೋನಾ ನಿರ್ದೇಶನದಂಚ ಉಡುಪಿ ಜಿಲ್ಲೆದ ಬೇತೆ ಬೇತೆ ಕಡೆಟ್ಟು ಗುರುವಾರ ಕನ್ನಡ ಪದ ಸಮೂಹ ಗಾಯನ ಕಾರ್ಯಕ್ರಮ ನಡೆಯುತ್ತದೆ. ಶ್ರೀಕೃಷ್ಣ ಮಠ, ಅಷ್ಟಮಠ ಇಂಚ ಔಲೌಲು ನಾಡಪದದ ಒಟ್ಟುಗೂ ಈ ಕಾರ್ಯಕ್ರಮ ಮೂಡಿದು ಬತ್ತಂಡು. ಕನ್ನಡ ರಾಜ್ಯೋತ್ಸವದಲ್ಲಿ ಕೊಡು ರಾಜ್ಯ ಸರ್ಕಾರ ನಿರ್ದೇಶನ ಕೊರ್ನಂಚ ಉಡುಪಿ ಜಿಲ್ಲೆದ ಬೇತೆ ಬೇತೆ ಕಡೆಟ್ಟು ಗುರುವಾರ ಸಮೂಹ ಗಾಯನ ಮಾತೆರ್ಲ ಒಟ್ಟು ಸೇರ್ದು ಪದ ಪಂಪನ ಕಾರ್ಯಕ್ರಮ ನಡೆತನು. ಶ್ರೀಕೃಷ್ಣ ಮಠದ ನೀರಿಟ್ಟು ಪಾಕ ಜೂಕುಳು ಒಟ್ಟಾದ ಪದ್ಯ ಪಂಡೀರು. ಅಷ್ಟಮಠದ ಅಂಗನೊಡ್ಲ ಸುರೂಕು ಜಯ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ನಾಡಗೀತೆ ಪಂಡಿತು ಪದ ಶುರುವಾಂಡು. ಮಲ್ಪೆ ಸೈಂಟ್ ಮೇರಿಸ್ ಕುದೂರದ ಕಡಲ ಸೆರೆತ ನಡುಟು ಸಂಚಾರ ಮಲ್ಪುನ ಓಡುಡ್ಲ ಕನ್ನಡ ಪದ ಪಂಡು. ಇಂಚ ರಾಜ್ಯೋತ್ಸವದಲ್ಲೇ ಕೊಡು ಸರ್ಕಾರದ ನಿರ್ದೇಶನದಂಚ ಲಕ್ಷ ಜನತ ದೊಂಡೆಡ್ದು ಒರೋನಿ ಪದ ಮೂಡ್ದು ಬರ್ಪುನ ಕಾರ್ಯಕ್ರಮ ನಡೆತಂಡು. ಉಡುಪಿ ಜಿಲ್ಲೆಯ ಮಲ್ಪೆ ಕಡಲ ಕಿನಾರೆಯಲ್ಲಿ ಕರಾವಳಿ ಭಾಗದ ಮಲ್ಪೆ ಫಿಶರೀಸ್ ಜೂನಿಯರ್ ಕಾಲೇಜಿನ ವಿದ್ಯಾರ್ಥಿಗಳು ಸ್ಥಳೀಯ ಕಾಲೇಜಿನ ವಿದ್ಯಾರ್ಥಿಗಳನ್ನು ಸೇರಿಸಿಕೊಂಡು ಒಂದು ಸಮುದ್ರದ ಮಧ್ಯದಲ್ಲಿ ಬೋಟ್ನ ಮೂಲಕ ತೆರಳಿ ಅಲ್ಲಿ ಆಡುವ ಮೂಲಕ ಒಂದು ದಾಖಲೆಯನ್ನು ನಾವು ಇವತ್ತು ಸೃಷ್ಟಿ ಮಾಡಿದ್ದೇವೆ. ಬಹುಶಃ ಸುನೀಲ್ ಕುಮಾರ್ ಅವರು ಯಾವತ್ತೂ ಒಂದು
ಕ್ರಿಯೇಟಿವ್ ಯಾವುದೋ ಒಂದು ಕಾರ್ಯಕ್ರಮ ಹಾಕ್ಕೊಂಡ್ರೆ ಅದರ ಮಹತ್ವ ವಿಚಾರಗಳನ್ನು ಇವತ್ತು ಇಡೀ ದೇಶಕ್ಕೆ ಸಾರುವಂಥ ಕೆಲಸವನ್ನು ಸುನಿಲ್ ಕುಮಾರ್ ಮಾಡ್ತಾರೆ. ಹೌದು, ಇವತ್ತು ಕೂಡ ಒಂದು ಅದ್ಭುತವಾದ ಈ ಒಂದು ಕನ್ನಡ ರಾಜ್ಯೋತ್ಸವ ಆಚರಿಸುವ ಮೂಲಕ ಇಡೀ ದೇಶಕ್ಕೆ ಒಂದು ಮಾದರಿಯಾಗುವ ರೀತಿಯಲ್ಲಿ ಅವರು ಆಚರಿಸಿದ್ದಾರೆ. ಖಂಡಿತವಾಗಿ ಸಂದರ್ಭದಲ್ಲಿ ಇದಕ್ಕೆ ಸಹಕರಿಸಿದ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯ ಅಧಿಕಾರಿಗಳಿರ್ಬೋದು, ವಿಶೇಷವಾಗಿ ವಿದ್ಯಾರ್ಥಿಗಳು ಸುಮಾರು 150 ವಿದ್ಯಾರ್ಥಿಗಳು ನಮ್ಮ ಸ್ಥಳೀಯ ಜೂನಿಯರ್ ಕಾಲೇಜ್ ಇರ್ಬೋದು, ಸ್ಥಳೀಯ ಶಾಲಾ ಮೂಲಕ ಬಂದಿದ್ದಾರೆ. ಖಂಡಿತವಾಗಿಯೂ ಈ ಸಂದರ್ಭದಲ್ಲಿ ಈಗಾಗಲೇ ಯಾವ ಒಂದು ಧ್ಯೇಯ ವಾಕ್ಯದೊಂದಿಗೆ ನಾವು ಭಾಳಷ್ಟು ವಿಚಾರಗಳನ್ನು ಈ ಒಂದು ರಾಜ್ಯೋತ್ಸವದ ಮೂಲಕ ಹಾಕಿಕೊಂಡಿದ್ದೇವೆ. ಖಂಡಿತವಾಗಿ ಆ ಎಲ್ಲ ವಿಚಾರಗಳು ನನಸಾಗುವ ಮೂಲಕ ಕನ್ನಡ ಮಾತೆಯ ರಕ್ಷಣೆ ನಾವು ಮಾಡುವ ಮೂಲಕ ಮುಂದಿನ ದಿನಗಳಲ್ಲಿ ಕನ್ನಡದ ಏಕತೆಯನ್ನು ನಾವೆಲ್ಲರೂ ಸಾರುವಂತಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸಲಿಕ್ಕೆ ಬಯಸುತ್ತಿದ್ದೇನೆ. ಕಾನೂನು ವಿದ್ಯಾರ್ಥಿನಿಗೆ ತನ್ನ ವಕೀಲ ಆಫೀಸರ್ ಲೈಂಗಿಕ ಉಪದ್ರಕೋರ್ನ ವಕೀಲರ ರಾಜೇಶ್ ಭಟ್ಟಗ್ ಪೊಲೀಸರನ್ನ ಕೈಕತಿಕಂದಿನಂಚ ತರೆತಪ್ಪಾಯರ ಸಾಯವದಗಾಯಿನ ಕುಡ್ಲ ಬೋಂದಿಲ್ದ 48 ವರ್ಷ ಪ್ರಾಯದಕ್ಕೆ ಅನಂತ್ ಭಟ್ ಪನ್ಪನಾರಿನ ಮಹಿಳಾ ಪೊಲೀಸ್ ಸ್ಟೇಷನ್ದ ಪೊಲೀಸರು ಬಂಧನ ಮಲ್ತದೀರು. ರಾಜೇಶ್ ಭಟ್ ಗಳಸನ ಕಾರು ಬುಕ್ಕ ಮೊಬೈಲ್ನ ಸ್ವಾಧೀನೋಗ್ದೆಂದು ಪೊಲೀಸರು ತಿಳಿಪಾದಿರು. ಕಾನೂನು ವಿದ್ಯಾರ್ಥಿಗೆ ಲೈಂಗಿಕ ಉಪದ್ರಕೋರ್ನ ಆರೋಪಿ ರಾಜೇಶ್ ಭಟ್ ತಪ್ಪದು 10 ದಿನಾಡಲ ನನಲ ಬಂಧನ ಆತಿದೆ. ಆರೋಪಿ ವಕೀಲಗ ತರೆತಪ್ಪಾಯರ ಸಾಯಮಲ್ತನ ದೂದ ಮಿತ್ತು ಕುಡ್ಲ ಬೋಂದೇಲ್ದ 48 ವರ್ಷದಕ್ಕೆ ಅನಂತ್ ಭಟ್ ಪನ್ಪನಾರಿನ ಪುಂಜರನ ಪೊಲೀಸ್ ಸ್ಟೇಷನ್ದ ಪೊಲೀಸರು ಬಂಧನ ಮಲ್ತಿದ್ದರು. ರಾಜೇಶ್ ಭಟ್ ನೊಟ್ಟಿಗೆ ಅನಂತ ಭಟ್ ದಿನಾಲ ಪಾತ್ರನಿದ್ದು ಪೊಲೀಸರನ್ನ ಕೈಕತಿಕಂದಂಜ ಸಾಯ ಮಲ್ತದ ಇತ್ತೇರು. ರಾಜೇಶ್ ಭಟ್ನ ಗಾಡಿಡ್ಕೊನೋದು ದೂರದ ಜಾಗಿಡು ಬುಡ್ದು ತಪ್ಪಾಯರ ಸಾಯ ಕೊಡ್ತೇರು. ರಾಜೇಶ್ ಭಟ್ರಿನ ಕಾರು ಬೊಕ್ಕ ಮೊಬೈಲ್ ಫೋನ್ ಪೊಲೀಸರಿಗೆ ತಿಕ್ಕಂದಂಚ ಗುಟ್ಟದ ಜಾಗಿಡಿದಿಯರ ಸಾಯ ಕೊಡ್ತೇರು. ಅಂಚದ ಅನಂತ ಭಟ್ರಿನ ಬಂಧನ ಆತನ. ರಾಜೇಶ್ ಭಟ್ ಗಳಸುನ ಕಾರು ಬೊಕ್ಕ ಮೊಬೈಲ್ ಫೋನ್ ಸ್ವಾಧೀನಗೂ ದೆತೊಂದು ಪೊಲೀಸರು ತಿಳಿಪಾದಿರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಟು ಭಕ್ತಿರ ದೇವಸ್ಥಾನಗೂ ಪೊಗ್ಗುನ ಪೊರ್ತು ಬದಲಾವಣೆ ಮಲ್ತದ ಕ್ಷೇತ್ರದ ಪ್ರಕಟಣೆ ಪಿದಾಡ್ಪಾದಿರು. ದೀಪಾವಳಿ ಹಿಡಿದು ಬೊಕ್ಕ ನವೆಂಬರ್ 4 ಹಿಡಿದು ರಂಗಪೂಜೆ ಬೊಳ್ಳಿತೇರು ಪಲ್ಲೆಂಕಿ ಉಚ್ಚಯ ಇಂಚ ವಿಶೇಷ ಸೇವೆ ಉಚ್ಚಯ ಮಾತನಾಡಪೇರ ಉಪನಿಡಿದವರ ಈ ಬದಲಾವಣೆ ಆತನು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಟು ಶ್ರೀ ಮಂಜುನಾಥ ಸ್ವಾಮಿಂತುಯರೆ ಭಕ್ತರಿಗೆ ಇತ್ತಿನ ಪೊರ್ತುನು ಬದಲಾವಣೆ ಮಲ್ತದಿರು. ದೀಪಾವಳಿ ಹಿಡಿದು ಬೊಕ್ಕ ನವೆಂಬರ್ 4 ಹಿಡಿದು ರಂಗಪೂಜೆ ಬೊಳ್ಳಿತೇರು ಪಲ್ಲೆಂಕಿ ಉಚ್ಚಯ ಇಂಚಿತಿ ವಿಶೇಷ ಪೂಜೆ ಉಚ್ಚಯ ಸೇವೆಯಲ್ಲಿ ನಡಪು ನಡೆದವರ ಈ ಬದಲಾವಣೆ ಮಲ್ತದಿರು. ಕಾಂಡೆ ಆಜಿಡ್ದು ಮಧ್ಯಾಹ್ನ 2 ಮುಟ್ಟ ಬಯ್ಯ 5 ಹಿಡಿದು ರಾತ್ರಿ 8 ಮುಟ್ಟ ಭಕ್ತರು ದೇವಸ್ಥಾನಗೂ ಪೊಗ್ಗೊಲಿ. ಅನ್ನಪೂರ್ಣ ಛತ್ರುಳು ಕಾಂಡೆ 10 ಹಿಡಿದು ಮಧ್ಯಾಹ್ನ ಮೂಜಿ ಮುಟ್ಟ ಬೊಕ್ಕ ರಾತ್ರಿ 7 ಹಿಡಿದು ಒರಂಬ ಮುಟ್ಟ ಭಕ್ತರಿಗೆ ನುಪ್ಪು ಪ್ರಸಾದ ಸೇವೆ ಒದಗವೇರು. ಬೂಡುಗು ಪೋದು ಡಾಕ್ಟರ್ ವೀರೇಂದ್ರ ಹೆಗ್ಗಡರಿನ ತೂಪುನ ಅತ್ತಂಡ ಪಾತಿರೇರೆ ಕಾಂಡೆ ಒರಂಬೊಡ್ದು ಪದ್ರಾಡು ಬಯ್ಯ 4 ಹಿಡಿದು 5 ರಾತ್ರಿ 7 ಹಿಡಿದು ಒರಂಬ ಮುಟ್ಟ ಅವಕಾಶ ಕೊಡ್ತೇರು. ಮಂಜುಷ ವಸ್ತು ಸಂಗ್ರಹಾಲಯನು ಕಾಂಡೆ ಒರಂಬಿಡ್ದು ಬಯ್ಯ 5:30 ಮುಟ್ಟ ತೂವಲಿ. ಕಾರ್ ಮ್ಯೂಸಿಯಂನ ಕಾಂಡೆ 8 ಹಿಡಿದು ಮಧ್ಯಾಹ್ನ 1 ಮುಟ್ಟ ಬೊಕ್ಕ 2 ಹಿಡಿದು 7 ಮುಟ್ಟ ತೂವಲಿ. ತರೆಮುಡಿ ಪರಕ್ಕೆದ ಕುಜಲ್ ದೆಪ್ಪಾಯರೆ ಕಾಂಡೆ ಆಜಿಡ್ದು ಮಧ್ಯಾಹ್ನ 2 ಮುಟ್ಟ ಬೊಕ್ಕ ಬಯ್ಯ 5 ಹಿಡಿದು 7 ಮುಟ್ಟ ಅವಕಾಶ ಉಂಡು ಕ್ಷೇತ್ರದ ಪ್ರಕಟಣೆ ತಿರಿಪಾದಿರು. 55ನೇ ವರ್ಷದ ಕರ್ನಾಟಕ ರಾಜ್ಯೋತ್ಸವದ ಕನ್ನಡಕ್ಕಾಗಿ ನಾವು ಪನ್ಪುನ ಅಭಿಯಾನಗೂ ಗುರುವಾರ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಬೇತೆ ಸಂಸ್ಥೆ ಹಿಡಿದು ಕಲ್ಪನಾಕ್ಲ ಸೇರಿದ 5,000 ಜನ ಕನ್ನಡ ನಾಡದ ಪದ ಪಂಡಿರು. ಪುತ್ತಿಗೆ ಬೊಕ್ಕ ಮಿಜಾರಡುಪುನ ಆಳ್ವಾಸ್ ಕ್ಯಾಂಪಸ್ ಬೊಕ್ಕ ವಿದ್ಯಾಗಿರಿ ನುಡಿಸಿರಿ ಚಾವಡಿಡು ಕಲ್ಪನಾಕ್ಲು ರಂಗಭಾರತಿ ನಿರ್ದೇಶಕರು ಕೆ.ವಿ. ರಮಣ್ ನಿರ್ದೇಶನೋಡು ಕನ್ನಡದ ಪದ ಪಂಡಿರು. 55ನೇ ವರ್ಷದ ಕರ್ನಾಟಕ ರಾಜ್ಯೋತ್ಸವದ ಕನ್ನಡಕ್ಕಾಗಿ ನಾವು ಪನ್ಪುನ ಅಭಿಯಾನಗೂ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಬೇತೆ ಸಂಸ್ಥೆ ಹಿಡಿದು 5,000 ಜನ ಕನ್ನಡ ನಾಡದ ಪದ ಪಂಡಿರು. ಪುತ್ತಿಗೆ ಬೊಕ್ಕ ಮಿಜಾರಡುಪುನ ಆಳ್ವಾಸ್ ಕ್ಯಾಂಪಸ್ ಬೊಕ್ಕ ವಿದ್ಯಾಗಿರಿ ನುಡಿಸಿರಿ ಚಾವಡಿಡು ಕಲ್ಪನಾಕ್ಲು ಪದ ಪಂಡಿರು. 4 ಬೇತೆ ಜಾಗಿಲೆಡು ಒಟ್ಟು ಸೇರಿದನ ವಿದ್ಯಾರ್ಥಿಗಳಿಡಿದು ರಂಗಭಾರತದ ನಿರ್ದೇಶಕರು ಕೆ.ವಿ. ರಮಣ್ ನಿರ್ದೇಶನಡು ಕುವೆಂಪೆರ್ನ ಬಾರಿಸು ಕನ್ನಡ ಡಿಂಡಿಮವ ಕೆ.ಎಸ್. ನಿಸಾರ್ ಅಹಮದೆರ್ನ ಜೋಗದ ಸಿರಿ ಬೆಳಕಿನಲ್ಲಿ ಮುಖ ಹಂಸಲೇಖ ಬರೆತಿನ ಹುಟ್ಟಿದರೆ ಕನ್ನಡ ನಾಡಲಿ ಹುಟ್ಟಬೇಕು ಪದ್ಯಲೇನೆ ಒಂಜೇ ಪೊರ್ತುಡು ಮಾತೆರ್ಲ ಒಟ್ಟುಗು ಪಂಡಿರು. ಕನ್ನಡ ನಾಡಡು ಪುಟ್ಟುಡು ಪನ್ಪುನ ಪದ್ಯಗೂ ಮಾತೆರ್ಲ ಕನ್ನಡ ಬಾವುಟ ಬೀಜಿದು ಕನ್ನಡ ಅಭಿಮಾನ ಬೊಕ್ಕ ಕನ್ನಡ ನಾಡದ ಬಗೆಟ್ ಒಪ್ಪುನ ಪ್ರೀತಿನಿ ತೋಜೆಯರು. ಆಳ್ವಾಸ್ ಬರವು ಸಂಸ್ಥೆಡು ಕಲ್ಪವನಕ್ಲು ಬಾಕಿದ ಕರ್ತವ್ಯಪುನಕ್ಲು ಬೊಕ್ಕ ಕಲ್ಪನಕ್ಲು ಕನ್ನಡ ನಾಡದ ಜವಾಬ್ದಾರಿದ ಜನಕ್ಲಾದು ಇಂಕ್ಲು ಕನ್ನಡೊಡೆ ಪಾತಿರುವ ಕನ್ನಡೊಡೆ ಬರೆಪ ಕನ್ನಡೊಡೆ ನಿತ್ಯ ವ್ಯವಹಾರ ಮಲ್ಪುವ ಅಂದು ಪಂತಹ ಪಾಡುವ ಕನ್ನಡ ನಾಡು ನುಡಿ ಸಂಸ್ಕೃತಿ ಪರಂಪರೆನು ಒರಿಪಾಯರೆ ತಯಾರುಲ್ಲ ಅಂದು ಸಂಕಲ್ಪ ಮಲ್ತೇರು. ಆಳ್ವಾಸ್ ಪದವಿ ಪೂರ್ವ ಕಾಲೇಜ್ ಕಲಾ ವಿಭಾಗದ ಡೀನ್ ವೇಣುಗೋಪಾಲ್ ಶೆಟ್ಟಿ ಕಾರ್ಯಕ್ರಮ ಸುಧಾರ್ಥ ಕುರಿಯರು. ಇವತ್ತು ರಾಜ್ಯೋತ್ಸವದ ಈ ಸಂಭ್ರಮ ಕೇವಲ ನವೆಂಬರ್ 1ಕ್ಕೆ ಮಾತ್ರ ಸೀಮಿತವಾಗಬಾರದು, ಅದು ವರ್ಷ ಇಡೀ ನಡೆಯಬೇಕು ಎನ್ನುವಂತಹ ಕಾಳಜಿಯಿಂದ ಅಕ್ಟೋಬರ್ 24ರಿಂದ 31ರವರೆಗೆ ಈ ವಾರವನ್ನು ಕನ್ನಡದ ವಾರ, ಮಾತಾಡ್ ಕನ್ನಡ, ನಾನು ಕನ್ನಡಕ್ಕಾಗಿ ಎನ್ನುವಂಥ ಒಂದು ಅಭಿಯಾನವನ್ನು ಅವರು ನೀಡಿದಂಥದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿದೆ.
ಇವತ್ತು ಏಕಕಾಲದಲ್ಲಿ ಸುಮಾರು 5 ಲಕ್ಷ ಜನ ಬೇರೆ ಬೇರೆ ಕಡೆಗಳಲ್ಲಿ, ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಕನ್ನಡದ ಹಾಡುಗಳನ್ನು ಹಾಡ್ತಾರೆ, ಕನ್ನಡದ ಭಾಷಾಭಿಮಾನವನ್ನು, ಕೆಚ್ಚನ್ನು ತೋರ್ಪಡಿಸ್ತಾರೆ. ಇಂಥ ಒಂದು ಸುವರ್ಣ ಅವಕಾಶ ನಮಗೂ ಕೂಡ ಸಿಕ್ಕಿದೆ. ಆಳ್ವಾ ಶಿಕ್ಷಣ ಸಂಸ್ಥೆಯ ಗೌರವಾನ್ವಿತರಾದ ಅಧ್ಯಕ್ಷರಾದಂಥ ಡಾಕ್ಟರ್ ಮೋಹನ ಆಳ್ವಾ ಅವರು ಇಂಥ ಒಂದು ಸದವಕಾಶವನ್ನು ನಮಗೆ ನೀಡಿದ್ದಾರೆ. ಸುರತ್ಕಲ್ ಮಾರಿಗುಡಿ ಮಾರ್ಗದ ಅಭೀಶ್ ಬಿಸಿನೆಸ್ ಸೆಂಟರ್ ಕೈತಲ್ ಗುರುವಾರ ಅಲ್ ಬೈಕ್ ಪನ್ಪುಣ ರೆಸ್ಟೋರೆಂಟ್ ಉದಿಪನಾಂಡ್ ಮಾಜಿ ಶಾಸಕರು BA ಮೊಯ್ದೀನ್ ಬಾವ ಬಿನ್ನೆರಾದಿತ್ತಿದೆ. ಅಲ್ ಬೈಕ್ ರೆಸ್ಟೋರೆಂಟ್ನು ಉದಿಪನ ಮಲ್ತೇರು. ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ, SDPI ಜಿಲ್ಲಾ ಗುರ್ಕಾರ್ಯರು ಅಬುಬಕ್ಕರ್ ಕುಳಾಯ್, ಅಲ್ ಬೈಕ್ ಫುಡ್ ಸಿಸ್ಟಮ್ ಕಂಪನಿದ ತಾಪಕ್ ಗುರ್ಕಾರ್ಯರು ಸೈಯದ್ ಸಾಹಿಲ್ ಪಾಲ್ದೆ ತೊಂಡೇರು. ಕುಡ್ಲ ನಗರ ಬುಳಿಯೊಂದು ಉಪ್ಪುನಂಚಿನ ಸುತ್ತಮುತ್ತದ ಎಲ್ಲಿ ನಗರಲು ಮಲ್ಲೆಗ್ ಬುಳಿಯೊಂದುಂಡು ಅವೆಟೊಂಜಿ ನಗರ ಸುರತ್ಕಲ್ ಹೋಟೆಲ್ ಉದ್ಯಮ ಬುಳಿಚಿಲಾವೊಂದುಂಡು ಹೊಸ ಬಗೆತ ರುಚಿತ ಬೊಕ್ಕ ನಿರ್ಮಲದ ವನಸತೆನ ಸೋದಗಾರ ಮಾರಿಗುಡಿ ಮಾರ್ಗದ ಅಭೀಶ್ ಬಿಸಿನೆಸ್ ಸೆಂಟರ್ ಕೈತಲ್ ಅಲ್ ಬೈಕ್ ಪನ್ಪುನ ರೆಸ್ಟೋರೆಂಟ್ ಗುರುವಾರ ಉದಿಪನಾಂಡು ಬಿನ್ನೇರು ಮಾಜಿ ಶಾಸಕರು BA ಮೊಯ್ದೀನ್ ಬಾವ ನಾಡಕತ್ತೇರ್ತದು ಅಲ್ ಬೈಕ್ ರೆಸ್ಟೋರೆಂಟ್ ಉದಿಪನ ಮಲ್ತೇರು. وإلى حضرة سيد الكون جميع الأركان واللباس الفضل على نبينا وعليه الصلاة والسلام. اللهم زدهم تشريفا وتكريما وتعظيما. اللهم افض علينا وعلى محلنا هذه وعلى تجارتنا هذه من فيوضاتهم حسنة وقنا عذاب النار. ربنا تقبل منا إنك أنت السميع العليم وتب علينا إنك أنت التواب الرحيم. بسم الله الرحمن الرحيم. إنا فتحنا لك فتحا مبينا. صدق الله العظيم. صلى الله على محمد صلى الله عليه وسلم. صلى الله على محمد صلى الله عليه وسلم. اللهم صل على محمد. ವಿಶುದ್ಧ ಕುರ್ಆನ್ನಲ್ಲಿ ಅಲ್ಲಾಹು ಹೇಳುತ್ತಾನೆ, ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ವಕುಲು ವಶ್ರಬು ವಲಾ ತುಸ್ರಿಫು ಇನ್ನಹು ಲಾ ಯುಹಿಬ್ಬುಲ್ ಮುಸ್ರಿಫೀನ್. ನೀವು ಉಣ್ಣಿರಿ, ಕುಡಿಯಿರಿ, ದುರ್ವ್ಯಯ ಮಾಡದಿರಿ. ದುರ್ವ್ಯಯ ಮಾಡುವುದನ್ನು ಅಲ್ಲಾಹನು ಇಷ್ಟಪಡುವುದಿಲ್ಲ ಎಂದು ವಿಶುದ್ಧ ಕುರ್ಆನ್ನಲ್ಲಿ ಹೇಳಿದ್ದಾನೆ. ಇಲ್ಲಿ ನಮಗೆ ಒಂದು ಆಹಾರದ ಒಂದು ಜಾಗ, ಎಲ್ಲರಿಗೂ ಬಂದು ತಿನ್ನಲಿಕ್ಕೆ ಬೇಕಾದ ರೀತಿಯಲ್ಲಿ ವ್ಯವಸ್ಥೆಯಾಗುವಂತೆ ಅಲ್ಬೇಕ್ ಎಂಬ ಹೆಸರಿನಲ್ಲಿ ಒಂದು ಹೋಟೆಲ್ ಪ್ರಾರಂಭವಾಗಿದೆ. ಬಹಳ ಇವತ್ತು ಈ ಒಂದು ಉದ್ಘಾಟನಾ ವೇಳೆಯಲ್ಲಿ ನಮಗೂ ಸಹ ಇಲ್ಲಿ ಅವರು ತಿನ್ನಲಿಕ್ಕೆ ಕೊಟ್ಟಿದ್ದರು. ಬಹಳ ಉತ್ತಮ ರೀತಿಯಲ್ಲಿ ಅದರ ಸರ್ವಿಸ್ ಮಾಡಿದ್ದಾರೆ. ಅದೇ ರೀತಿ ಅದರ ಟೇಸ್ಟ್ ಸಹ ಬಹಳ ಒಳ್ಳೆಯದಾಗಿಯೇ ಇದೆ. ಅಲ್ಲಾಹು ಸುಬ್ಹಾನಹು ವ ತಆಲ ವಿಶುದ್ಧ ಕುರ್ಆನ್ನಲ್ಲಿ ಹೇಳಿದಂತೆ ದುರ್ವ್ಯಯ ಮಾಡದ ರೂಪದಲ್ಲಿ ನಾವು ಉಣ್ಣಲು ಮತ್ತು ಕುಡಿಯಲು ಅಲ್ಲಾಹು ಸುಬ್ಹಾನಹು ವ ತಆಲ ತೌಫೀಕ್ ನೀಡಿ ಅನುಗ್ರಹಿಸಲಿ. ಈ ಊರಿನ ಸುತ್ತಮುತ್ತಲಿನ ಎಲ್ಲರೂ ಸಹ ಇಲ್ಲಿ ಈ ಮಹಲನ್ನು, ಈ ಆಹಾರದ ವ್ಯವಸ್ಥೆಯನ್ನು ತಮಗೆ ಬೇಕಾದ ರೀತಿಯಲ್ಲಿ ಉಪಯೋಗಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಉಪಯೋಗಿಸುವಾಗಲೂ ವಿಶುದ್ಧ ಕುರ್ಆನ್ನಲ್ಲಿ ಹೇಳಿದ್ದಕ್ಕೆ ಎದುರಾಗದ ರೂಪದಲ್ಲೂ ಸಹ ಜಾಗ್ರತೆ ವಹಿಸಬೇಕಾಗಿಯೂ ಹೇಳುತ್ತಾ, ಅಲ್ಬೈಕ್ ಎಂಬ ಒಂದು ರೆಸ್ಟೋರೆಂಟ್ ಶುಭಾರಂಭಗೊಂಡಿದೆ ಇಂದು ಸುರತ್ಕಲ್ನಲ್ಲಿ. ಬಾಳೆ ಒಳ್ಳೆಯ ರೀತಿಯಲ್ಲಿ ಒಂದು ಇದು ಮಾಡಿದ್ದಾರೆ. ಮತ್ತು ಎಲ್ಲ ಥರದ ಇದು ಸ್ಟ್ರಿಪ್ಸ್, ಫ್ರೈಡ್ ಚಿಕನ್ ಮತ್ತು ನಗೆಟ್ಸ್, ಇನ್ನಿತರ ಎಲ್ಲ ಚಿಕನ್ ಐಟಮ್ಸ್ಗಳು ಇಲ್ಲಿ ದೊರೆಯುತ್ತದೆ. ಇನ್ಶಾಅಲ್ಲಾ ಒಳ್ಳೆಯ ಇದರಲ್ಲಿ ನಡೆಯುವುದು. ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ, ಅಲ್ ಬೈಕ್ ಫುಡ್ ಸಿಸ್ಟಮ್ ಕಂಪನಿದ ತಾಪಕ್ ಗುರ್ಕಾರ್ಯರು ಸೈಯದ್ ಶಾಹಿಲ್ ಪಾಲ್ದೆ ತುಂಬಿರು. SDPIದ ದಕ್ಷಿಣ ಕನ್ನಡ ಜಿಲ್ಲಾ ಗುರ್ಕಾರ್ಯರು ಅಬುಬಕ್ಕರ್ ಕುಳಾಯಿ, ಮಿಸ್ಬಾ ಮಹಿಳಾ ಕಾಲೇಜ್ ಟ್ರಸ್ಟಿ ಮಮ್ತಾಜ್ ಆಲಿ, ಕಾರ್ಪೊರೇಟರ್ ಸಂಶದ್ ಅಬುಬಕ್ಕರ್, ನಯನ ಕೋಟ್ಯನ್, ಸರಿತಾ ಶಶಿಧರ್, ಸುರತ್ಕಲ್ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಗುರ್ಕಾರ್ಯರು ಮೊಹಮ್ಮದ್ ಶಂಶೀರ್, ಮಾಜಿ ಕಾರ್ಪೊರೇಟರ್ ತಿಲಕ್ ರಾಜ್ ಅಯ್ಯಜ್, ಉದ್ಯಮಿ ಶರೀಫ್, ಅಲ್ ಬೈಕ್ ಫ್ರಾಂಚೈಸ್ ಯಜಮಾನಿರು ಸಲೀಂ ಸಾಗರ್ ಪಾಲ್ದೆ ತಂದು ಎಡ್ಡೆಪು ಬಯಕೇರು.
ತೋಟದ ಕೆಲಸಗೂ ಪೋಂದಿತನ ಪ್ರಾಯ ಬರ್ತಿಯಾವಂದಿನ ಪೊಣ್ಣು ಓಡ್ತಿನ ಅತ್ಯಾಚಾರ ಮಲ್ತದು ಆಳು ಬಂಜಿನಾಲ ಅದು ಪೆದ್ದಿರೆ ಕಾರಣ ಆತಿನ ಆರೋಪಿ ಕುದುಕಾಡಿ ನಾರಾಯಣ ರೈ ಹುಷರಿಜ್ಜದನ ಕಾರಣ ಕೊರ್ದು ಆಸ್ಪತ್ರೆ ಸೇರಿದಿರು. ನಾರಾಯಣ ರೈನು 2 ದಿನ ಪೊಲೀಸ್ ಸ್ವಾಧೀನ ಕೊರ್ದು ಪುತ್ತೂರು ಸೆಷನ್ಸ್ ಕೋರ್ಟ್ ಆದೇಶ ಕೊರ್ದಿತ್ತನೆ. ಪ್ರಾಯಭರ್ತಿಯವನ್ನ ದಲಿತ ಪೊಣ್ಣಗ ಅತ್ಯಾಚಾರ ಮಲ್ತದು ಆಳು ಬಂಜಿನಾಲ ಅದು ಪೆದ್ದಿನ ಕೇಸ್ದ ಆರೋಪಿ ಕುದುಕಾಡಿ ನಾರಾಯಣ ರೈ ಹುಷರಿಜ್ಜದನ ಕಾರಣ ಕೊರ್ದು ಆಸ್ಪತ್ರೆ ಸೇರಿದಿರು. ತೋಟದ ಕೆಲಸಕ್ಕೂ ಪೋಂದು ಪುನಗ ಅತ್ಯಾಚಾರ ನಡಪೈನ ಬಗೆಟ್ ಪೊಣ್ಣು ದೂರು ಕೊರ್ದಿತ್ತನ ನಾರಾಯಣ ರೈನ್ 2 ದಿನ ಪೊಲೀಸ್ ಸ್ವಾಧೀನ ಕೊರ್ದು ಪುತ್ತೂರು ಸೆಷನ್ ಕೋರ್ಟ್ ಆದೇಶ ಕೊರ್ದಿತ್ತಲೆ. ಆದೇಶದ ಬಿರಿಕೆ ಹುಷರಿಜಂದೆ ಕೋರ್ಟ್ದ ಒಪ್ಪಿಗೆ ತಂದು ನಾರಾಯಣ ರೈ ಪುತ್ತೂರು ಸರ್ಕಾರಿ ಆಸ್ಪತ್ರೆ ಸೇರಿದಿರು. ಕುದುಕಾಡಿ ನಾರಾಯಣ ರೈ ನಿರೀಕ್ಷಣಾ ಜಾಮೀನು ಕೇಂದ್ರ ಸಂದಾಯನ ಅರ್ಜಿನ ಪುತ್ತೂರು ಕೋರ್ಟ್ ದಿಡ್ಪಾಡ್ನಡೆ. ಪುದರಪು ಈ ವಕೀಲರಿನ ಪತ್ತದು ಹೈಕೋರ್ಟ್ ಉಡ್ದು ಜಾಮೀನಿಗೆ ಪ್ರಯತ್ನ ಮಲ್ತಿದ್ದೀರು. ಈ ನಡುಟು ಅರನ ಬಂಧನಗೂ ಪೊಲೀಸರು ಕಾತದಿತ್ತೀರು. ಬೇತೆ ಬೇತೆ ಸಂಘಟನೆಗಳು ಬಂಧನ ಮಲ್ಪೆರ ಒತ್ತಾಯ ಮಲ್ತದು ಪ್ರತಿಭಟನೆ ನಡಪಾದ. ಬುಧವಾರ ನಾರಾಯಣ ರೈ ಪುತ್ತೂರ್ದ ಸೆಷನ್ಸ್ ಕೋರ್ಟ್ಗೂ ಹಾಜರಾದ ವಕೀಲರಿನ ಪತ್ತದು ನಡುವಂತರ ಜಾಮೀನಿಗೆ ಅರ್ಜಿ ಪಡೆದಿರು. ಈ ಬಗೆಟ್ ಮಾಹಿತಿ ತಿಕ್ಕದು ಪೊಲೀಸರು ಅಧಿಕಾರಿಗಳು ಕೋರ್ಟ್ಗೂ ಹಾಜರಾದ ವಿಶೇಷ ಸರ್ಕಾರಿ ಅಭಿಯೋಜಕರ ಜಾಮೀನು ಅರ್ಜಿಗೆ ವಿರೋಧ ತೋಜಾದ ಪೊಣ್ಣು ದೂರು ಕೊರ್ನಿಡ್ದವರ ನಾರಾಯಣ ರೈನು ವಿಚಾರಣೆಗೆ 2 ದಿನ ಪೊಲೀಸ್ ಕಸ್ಟಡಿಗೆ ಕೊರಿಯರೆ ಭಿನ್ನಾಯ್ತೊಂಡಿರು. ಎಂಚಿಪದ ದಿನಕ್ರೆಡು ಅತ್ಯಾಚಾರ ಕೇಸ್ ಹೆಚ್ಚೊಂದುಂಡು. ಅಲ್ಪ ಮುಲ್ಪ ವರದಿ ಆವಂದಿತ್ತನಂಚನೆ ಈತೆ ಮಣಿಪಾಲೊಡ್ದು ಒಂಜಿ ಕೇಸ್ ಕಡೆಸಿಡ್ದು ಪಿದೈ ಬೂರ್ದುಂಡು. ಮಣಿಪಾಲ ಇಂಜಿನಿಯರಿಂಗ್ ಕಾಲೇಜ್ ಕಲ್ಪನಾ ಜವಂದಿನ ಅವೇ ಕಾಲೇಜ್ ಕಲ್ಪನಾ ಡಿಲ್ಲಿ ಮೂಲದ ಆರ್ಯನ್ ಚಂದವಾನಿ ಪಂಪನ ಈ ಅತ್ಯಾಚಾರ ಮಲ್ತದೆ ಎಂದು ದೂರು ಪೋತುಂಡು. ಮಣಿಪಾಲ ಪೊಲೀಸರ ಆರೋಪಿನ ಬಂಧನ ಮಲ್ತದು ಈತೆ ನ್ಯಾಯಾಂಗ ಬಂಧನ ಬೂರ್ದುಂಡು. ಮಣಿಪಾಲ ಇಂಜಿನಿಯರಿಂಗ್ ಕಾಲೇಜ್ ವಿದ್ಯಾರ್ಥಿ ನಿಮಿತ್ತ ಅತ್ಯಾಚಾರ ನಡೆತಿನ ಬಗೆಟ್ ಕೇಸು ಒಂಜಿ ಕಡೆಸಿದ ವರದಿಯಾದಲು ಈ ಕೇಸಿಗೆ ಸಂಬಂಧ ಡಿಲ್ಲಿ ಮೂಲದ ಆರ್ಯನ್ ಚಂದವಾನಿ ಪನ್ಪುನಯನ್ನು ಮಣಿಪಾಲ ಪೊಲೀಸರು ಬಂಧನ ಮಲ್ತಿದ್ದೀರು. ಜವಂದಿ ಬೊಕ್ಕ ಚಂದವಾನಿ ಒಂಜಿ ಕಾಲೇಜ್ ಕಲ್ತೊಂದಿತ್ತದು ಅಕ್ಟೋಬರ್ 14 ಮಧ್ಯಾಹ್ನ ಆರೋಪಿ ಜವಂದಿಗೆ ಫೋನ್ ಮಲ್ತದು ಹೋಟೆಲ್ಗೆ ಬರೆಯರೆ ಒತ್ತಾಯ ಮಲ್ತದಿ. ಹೋಟೆಲ್ಗೆ ಲೆತ್ತೊಂದು ಪೋದು ಅಮಲ್ ಪರ್ಪಾದಿ 5 ಬೊಕ್ಕ ಹಾಸ್ಟೆಲ್ಗೆ ಬುಡ್ಪೆ ಎಂದು ಪಣ್ಣದು ರಿಕ್ಷೋಡು ಮಣಿಪಾಲ ಶಿವಳ್ಳಿದ ರೂಮ್ ಒಂಜಿ ಲೆತ್ತೊಂದು ಪೋತಿ ಬಯ್ಯ ಮುಟ್ಟ ಪಿದೇ ಬರೆಯರ ಬುಡಂದೆ ಅತ್ಯಾಚಾರ ನಡಪಾದಿಂದ ಜವಂದಿ ಪೊಲೀಸರಿಗೆ ದೂರು ಕೊಡ್ತಾಳ. ಜವಂದಿ ಕೋರ್ನ ದೂರದಂಜ ಆರೋಪಿನ ಪೊಲೀಸರು ಪತ್ತದು ಕೋರ್ಟ್ಗೂ ಹಾಜರು ಮಲ್ತದಿರು. ಕೋರ್ಟ್ ಆರೋಪಿಗೆ ನ್ಯಾಯಾಂಗ ಬಂಧನ ಪಾಡ್ದಂಡು. ಇತ್ತೇ ಕೊಡೋರ ಮುಖ್ಯಾಂಶಗಳು. ಕರ್ನಾಟಕ ಸರ್ಕಾರದ ನಿರ್ದೇಶನದಂಚ ಕನ್ನಡ ರಾಜ್ಯೋತ್ಸವಲ್ಲೇ ಕೊಡು ಲಕ್ಷ ಜನಗಳು ಓರೋನೆ ಕನ್ನಡ ಪದ ಪಂಪನ ಕಾರ್ಯಕ್ರಮ ಕುಡ್ಲದ ತಣ್ಣೀರ್ ಬಾವಿಡು ಜಿಲ್ಲಾಧಿಕಾರಿ ದುಂಬಾಳ್ತೆಡು ಕನ್ನಡದ ಪದ ಸ್ವರಮೇಳ. ಮಣಿಪಾಲ ಇಂಜಿನಿಯರಿಂಗ್ ಕಾಲೇಜ್ ಕಲ್ಪನಾ ಜವಂದಿನ ಅತ್ಯಾಚಾರ ಕೇಸಿಲು ಅವೇ ಕಾಲೇಜ್ದ ಆರ್ಯನ್ ಚಂದವಾನಿ ಬಂಧನ. ಲೈಂಗಿಕ ಉಪದ್ರ ಕೇಸ್ದ ಆರೋಪಿ ವಕೀಲರು ರಾಜೇಶ್ ಭಟ್ ತಪ್ಪಾಯರ ಸಾಯಕೋರ್ನ ಕುಡ್ಲ ಬೋಂದೇಲ್ದ ಅನಂತ ಭಟ್ ಬಂಧನ. ಅಜಿ 17ನೇ ವರ್ಷದ ಕರ್ನಾಟಕ ರಾಜ್ಯೋತ್ಸವದ ಕನ್ನಡಕ್ಕಾಗಿ ನಾವು ಅಭಿಯಾನ. ಆಳ್ವ ಶಿಕ್ಷಣ ಪ್ರತಿಷ್ಠಾನದ ನೆಲೆಟ್ಟು ಕೆವಿ ರಮಣ್ ನಿರ್ದೇಶನಡು ಕನ್ನಡದ ಪದ ಪಂಡಿನ ಅಹಿಂಸಾರ ಜೋಕ್ಲಿ. ಸುರತ್ಕಲ್ ಮಾರಿಗುಡಿ ಮಾರ್ಗದ ಅಬೀಶ್ ಬಿಸಿನೆಸ್ ಸೆಂಟರ್ ಕೈತಲು ಅಲ್ ಬೈಕ್ ರೆಸ್ಟೋರೆಂಟ್ ಉದಿಪನ. ಇಡಗಿನಿತ ನಮ್ಮ ಕೂಡ್ಲ ತುಳು ವಾರ್ತೆಲು ಮುಗಿಡು ನನ್ನ ರಾತು ಸುದ್ದಿ ಬಕ್ಕ ಮನರಂಜನೆಗಾದು ತೂ ಒಂದಿಪ್ಲೆ ನಮ್ಮ ಕೂಡ್ಲ 24/7 ಸೋಲ್ಮೇಲು.